ಆಳ್ವಾಸ್ ಶಿಕ್ಷಣ ಸಂಸ್ಥೆ ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಈಗ ಮೀನು ಹಿಡಿಯುವುದು ಮಾತ್ರವಲ್ಲ, ಮೀನು ಎಲ್ಲಿ ಎನ್ನುವುದನ್ನು ತೋರಿಸಿಕೊಡುವ ಕೆಲಸವನ್ನು ಮಾಡುತ್ತಿದೆ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಅಭಿಪ್ರಾಯಪಟ್ಟರು. ಮೂಡುಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಗಸ್ಟ್ 1 ಮತ್ತು 2ರಂದು ಮೂಡುಬಿದ್ರೆಯ ವಿದ್ಯಾಗಿರಿ ಆಳ್ವಾಸ್ ಕ್ಯಾಂಪಸ್ನಲ್ಲಿ ನಡೆಯುವ ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳದ ಪೂರ್ವಭಾವಿಯಾಗಿ ಕಲ್ಲಾಪುವಿನಲ್ಲಿ ಉಳ್ಳಾಲ ತಾಲೂಕಿನ ಉದ್ಯೋಗಾಕಾಂಕ್ಷಿಗಳಿಗೆ ನಡೆದ ಉದ್ಯೋಗ ಮಾಹಿತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ಯಾವ ಗ್ರಾಮದಲ್ಲಿ ಎಷ್ಟು ಪದವೀಧರ ನಿರುದ್ಯೋಗಿಗಳು ಇದ್ದಾರೆ ಎನ್ನುವುದನ್ನು ಗುರುತಿಸಿ ಅಂತವರಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಗ್ರಾಮದ ಪ್ರಮುಖರು ಜವಾಬ್ದಾರಿ ವಹಿಸಿಕೊಳ್ಳಬೇಕು. ಉದ್ಯೋಗ ಅರಸಿ ಮೇಳಕ್ಕೆ ಹೋದಾಗ ಅಲ್ಲಿ ಯಾವ ರೀತಿ ಸಂದರ್ಶನ ಎದುರಿಸಬೇಕು ಎನ್ನುವ ಮಾಹಿತಿ ನೀಡಲಾಗುತ್ತಿದೆ. ಎಲ್ಲರಿಗೂ ಕೆಲಸ ಸಿಗದಿದ್ದರೂ ಕೆಲಸ ಸಿಕ್ಕವರ ಬಗ್ಗೆ ಸಂತೋಷಪಟ್ಟು ಮುಂದಕ್ಕೆ ಪ್ರಯತ್ನಿಸಬೇಕು ಎಂದು ಕಿವಿಮಾತು ಹೇಳಿದರು. ನಮ್ಮಲ್ಲಿ ಡಿಗ್ರಿ ಕಾಲೇಜುಗಳು ಜಾಸ್ತಿ ಇಲ್ಲ. ಅವರು ಬರ್ತಾ ಪ್ರಿನ್ಸಿಪಲ್ ಬರ್ತಾ ಮಾಹಿತಿ ಕೂಡ ಕೊಡ್ತಾರೆ. ಇವರು ಸೆಕೆಂಡ್ ಸಾಟಿದೆ ಸರ್ಕಾರಿ ಅಧಿಕಾರಿಗಳಿಗೆ ತಿಂಗಳಿಗೆ ಸಿಕ್ಕುವುದೇ 1-2 ರಜೆ. ಅವ್ರ ಕುಟುಂಬದ ಜೊತೆಯಲ್ಲಿ ಮಕ್ಕಳ ಜೊತೆ ಮದುವೆಗೆ ಅಲ್ಲಿಗೆ ಇಲ್ಲಿ ಊರಿಗೆಲ್ಲ ಹೋಗ್ಲಿಕ್ಕೆಲ್ಲ ತಯಾರಿಗೆ ನಿಂತಿದ್ದಾರೆ. ಈ ಸಂದ ನಾವು ಇಲ್ಲಿ ಒಂದು ಕಾರ್ಯಕ್ರಮ ಇಟ್ಟು ಇಂಥ ನಾವಂತೆ ಜಾಸ್ತಿ ಪ್ರೆಷರೈಸ್ ಮಾಡಲಿಕ್ಕೆ ಹೋಗಿಲ್ಲ. ಅವ್ರ ಕುಟುಂಬ ಇದೆ, ಫ್ಯಾಮಿಲಿ ಅವ್ರು ಹೋಗಬೇಕಾಗ್ತದೆ. ನಾನು ಹೇಳಿದ್ದೇನೆ, ಇವತ್ತು ಹೋಗಿ ಬನ್ನಿ, ಮತ್ತು ಬಂದ ನಂತರ ನಾಳಿಂದ ಕೆಲಸ ಪ್ರಾರಂಭ ಮಾಡಬೇಕಂತ. ಅದಕ್ಕಾಗಿ ನಾನು ನಮ್ಮ ಅಧ್ಯಕ್ಷರು ನಮ್ಮ ಅಭಿಯೋಗರು ಹೇಳೋದಿಷ್ಟೇ, ನಮ್ಮ ಜೆ ಡಿ ಎನ್ ಕರೆಸಿ ಕರೆಸಿ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ರ ಮೀಟಿಂಗನ್ನು ಒಂದು ಕರೆಸಿ ಅವರಿಗೆ ಆ ಒಂದು ಮಾಹಿತಿ ಕೊಡಬೇಕು. ಎರಡನೇದು, ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಸೆಕ್ರೆಟರಿ ಮತ್ತು ಪಿ ಡಿ ಒಗಳಿಗೆ ನಮ್ಮ ಇಒ ಮುಖಾಂತರ ಒಂದು ಮಾಹಿತಿ ಕೊಡ್ತೇವೆ. ಅವ್ರು ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ನಾವೊಂದಲ್ಲಿ ಕಾಲ್ ಫಾರ್ಮ್ ಮಾಡಲಿಕ್ಕೆ ಹೇಳಿದ್ದೇವೆ. ಯಾರಿಗೆಲ್ಲ ಉದ್ಯೋಗ ಮೂಡಬಿದ್ರೆಯಲ್ಲಿ ಹೋಗಲಿಕ್ಕೆ ಯಾರಿಗೆಲ್ಲ ಇಚ್ಛೆ ಇದೆ ಅಂತೇಳಿ ಗ್ರಾಮ ಪಂಚಾಯತ್ನಲ್ಲಿ ಫಸ್ಟಿಗೆ ಬಂದು ನೋಂದಾಯಿಸಿದರೆ ಅವರಿಗೆ ಬಂದು ಹೋಗುವಂಥ ವಾಹನದ ವ್ಯವಸ್ಥೆ ಕೂಡ ನಾವು ಆ ಗ್ರಾಮ ಪಂಚಾಯತ್ ನಾವು ಮಾಡ್ತೇವೆ. ಅವ್ರು ಬರಬೇಕು ಹೋಗ್ಬೇಕು ಅಂತೇಳಿ ಅವರ ಗ್ರಾಮ ಪಂಚಾಯತಿಗೆ ಬೆಳಿಗ್ಗೆ ಬಂದರೆ ಸಾಕು. ಆ ಗ್ರಾಮ ಪಂಚಾಯತ್ನ ಅಲ್ಲಿಗೆ ಅವರನ್ನು ಮುಟ್ಟಿಸುವಂಥದ್ದು ಮತ್ತು ಬೇಕಾದಲ್ಲಿ ಇದು ತಂದು ಜಾಬ್. ನಮ್ಮ ಜಿಲ್ಲೆಯ ಜನರು ಆರಾಮ್ಸೆ ಕೈ ಬೀಸ್ಕೊಂಡು 11 ಗಂಟೆಗೆ ಬರೋದು ನಾವು ನೋಡ್ತೇವೆ. ಜಾಸ್ತಿ ಜನ ಬಂದು ಕೇಳೋದು ಈದಾನೆ ಮೂಲ ಅಂತ ಕೇಳುವಾಗ ಯಾನ್ ಮೂಲೆ ಅಂತ ಹೇಳೋದು ನಾನು ಸುಮಾರು ಬಾರಿ ಕೇಳ್ತೇನೆ. ನಿಮಗೆ ಗಮನದಲ್ಲಿರಲಿ, ಆ ಕ್ಯಾಪಿಟಲ್ನಲ್ಲಿ ಜಾಸ್ತಿ ಕಾಣೋದಕ್ಕೆ ನನ್ನ ಊರವರೇ. ಇವತ್ತು ನನಗೆ ಆಸೆ ಉಂಟು, ನನ್ನ ಕರಾವಳಿ ಭಾಗದವರಿಗೆ ಜಾಸ್ತಿ ಆಪರ್ಚುನಿಟಿ ಬರಬೇಕು, ಜಾಸ್ತಿ ಜನರಿಗೆ ಜಾಬ್ ಸಿಗಬೇಕಂತ ಆಸೆ ಇದೆ. ಬಟ್ ಇವತ್ತೇನಾಗ್ತು ಅಂತ ಹೇಳಿದ್ರೆ, ನೀವುಗಳನ್ನು ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡ್ತೀರಿ ಆ ರೀತಿಯ ಸಿದ್ಧತೆ ಇಂಥ ಉದ್ಯೋಗ ಮೇಳದಲ್ಲಿ ಮಾಡೋದಿಲ್ಲ. ನಾವು ಯಾವುದೇ ಪ್ರಚಾರಕ್ಕೆ, ಯಾವುದೇ ಒಂದು ಟೈಮ್ ಪಾಸಿಗೆ ಈ ಉದ್ಯೋಗ ಮೇಳ ಮಾಡೋದಲ್ಲ. ನಮ್ಮ ಸಂಸ್ಥೆ ಇದಕ್ಕೆ ಒಂದು 50 ಲಕ್ಷ ಪ್ರತಿ ವರ್ಷ ಖರ್ಚು ಮಾಡ್ತಾರೆ. ಇವತ್ತು ಎಲ್ಲ ಶಾಸಕರುಗಳು ಅವರವರ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೆಸಿದ್ದು ನೀವು ಗಮನಿಸಿ. ನಾವಲ್ಲಿ 10 ಮಕ್ಕಳು ಇದ್ರೂ ಕೂಡ ನಾವು ಇಂಥ ಮಾಹಿತಿ ಶಿಬಿರಗಳನ್ನು ನಡೆಸ್ತಿದ್ದೇವೆ. ಇದಕ್ಕೆ ಯಾರು ಬೇರೆಯವರು ಬರೋದಲ್ಲ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಳ್ವಾ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಚ್ ಈಶ್ವರ್, ಧಾರ್ಮಿಕ ಪರಿಷತ್ನ ಸದಸ್ಯ ಸುರೇಶ್ ಭಟ್ನಗರ, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಮಿತ್ ಶೆಟ್ಟಿ, ಪಂಚ ಗ್ಯಾರಂಟಿ ಸಮಿತಿಯ ಜಿಲ್ಲಾಧ್ಯಕ್ಷ ರಫೀಕ್ ಅಮ್ಲಮೊಗರು, ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷ ವಿವೇಕಾನಂದ ಎಲ್ ಸನಿಲ್, ಮುಖಂಡ ಮನ್ಸೂರ್ ಮಂಚಿಲಾ ಮೊದಲಾದವರು ಉಪಸ್ಥಿತರಿದ್ದರು. ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಯೋಗೀಶ್ ಕೈರೋಡಿ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ.